ವಿಶ್ವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸ್ಪೆಷಲ್ ಆಗಿ ಒಂದು ಚಟ್ನಿ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರಿಗೆ ಎಸ್ ಮ್ಯಾಮ್. ಈಗ ದೊಡ್ಡ ಪತ್ರೆ ಎಲೆಯ ಚಟ್ನಿ ಅಲ್ಲ? ಓಕೆ, ಇದು ಕೂಡ ಗ್ರೀನ್ ಚಟ್ನಿ ತರನೇ ಇರ್ಬೋದು ಅಂತಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಅಷ್ಟು ಗ್ರೀನ್ ಆಗೋದಿಲ್ಲ. ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕುವಾಗ ಆಗ್ತದಲ್ಲ ಹಾಗೆ. ಮತ್ತೆ ಏನು ಕೆಂಪು ಮೆಣಸು ಹಾಕ್ತಿದ್ರೆ? ಕೆಂಪು ಮೆಣಸು. ಹಾಗಾಗಿ ಸ್ವಲ್ಪ ಗ್ರೀನು ಕೆಂಪು ಎಲ್ಲ ಮಿಕ್ಸ್ ಆಗುತ್ತಲ್ಲ. ಫಸ್ಟಿಗೆ ಎಂತ ಬೇಕು? ಮಿಕ್ಸಿಯಾ? ಮಿಕ್ಸಿ. ಓಕೆ, ಮೆಣಸು ಮೆಣಸಲ್ಲ? ಮೂರು ಮೆಣಸು ಹುರಿದ ಒಣ ಮೆಣಸು ಹುರಿದದ್ದು. ಓಕೆ, ಮತ್ತೆ ಇದೊಂದು 4-5 ಅದೆಂತ ಕಾಳು ಮೆಣಸು, ಪೆಪ್ಪರ್. ಓಕೆ, ಒಂದು 4-5 ಸಾಕಾಯ್ತಾ? ಲೆಕ್ಕ ಮಾಡಿ 5 ಹಾಕ್ತಿದ್ರು. 4-5 ಸಾಕು. ಓಕೆ, ಒಂದು ಸ್ಪೂನು, ಇದು ಒಂದು ಅರ್ಧ ಚಮಚ ಜೀರಿಗೆ, ಒಂದು ಚಮಚ, 1.5 ಚಮಚ. ಜಾಸ್ತಿ ಹಾಕಿದಷ್ಟು ಏನು ತೊಂದರೆ ಇಲ್ಲ. ಇದು ಸಹ ಫ್ರೈ ಮಾಡಿ ತಂದದ್ದು. ಫ್ರೈ ಮಾಡಿ ಅಂದ್ರಲ್ಲ? ಓಕೆ. ಮತ್ತೆ ಇದು ಹುಳಿ. ಓಕೆ, ಹುಳಿಸ ಹುಳಿ ಅಲ್ಲ, ಇದು ಕಾಡಿನಲ್ಲಿ ಸಿಗುವಂತ ಹುಳಿ ಅಲ್ಲ? ಇದು ಎಂತ ಹೇಳ್ತಾರೆ ಅದಕ್ಕೆ, ನಾವು ಎಸಳು ಹುಳಿ ಹೇಳ್ತೇವೆ. ಎಸಳು ಹುಳಿ, ಹೌದು. ಅದು ರೌಂಡ್ ಆಗಿರುತ್ತೆ, ಅದನ್ನು ಕಟ್ ಮಾಡಿ ಒಣಗಿಸ್ತೀವಲ್ಲ? ತುಂಬಾ ಸಮಯ ಬರ್ತದೆ ಅದು. ಹೌದು. ಮತ್ತೆ ಇದು ದೊಡ್ಡ ಪತ್ರೆ ಗಿಡ ಎಲೆ ಎಲ್ಲ ಬಿಟ್ಟರೆ ಇದು ಇದಕ್ಕೆಲ್ಲ ಎಲೆ. ಶೀತ ಆದರೆ ಮಳೆಗಾಲದಲ್ಲಿ ಅದಕ್ಕೆಲ್ಲ ಚಟ್ನಿ ಪೋಡಿ ಮಾಡಿ ಪೋಡಿ ಮಾಡ್ತಾರೆ. ಹೌದು, ಸ್ಪೆಷಲ್ ಆಗಿ ಇದರಲ್ಲಿ ಹಾಕಿದ್ದು ಹುಳಿ ಮಾತ್ರ ಬೇರೆ ರೀತಿಯ ಹುಳಿ ಉಂಟಲ್ಲ? ಹೌದು. ಓಕೆ, ಎಸಳು ಹುಳಿ. ಎಸಳು ಹುಳಿ ಅಲ್ಲ? ನಮ್ಮ ಹತ್ರ ಹೇಳು, ನಾವು ಹೇಳು ಎಸಳು ಹುಳಿ ಅಂತ. ನಿಮ್ಮ ಕೆಲವರೆಲ್ಲ ಎಂತ ಬೇರೆ ಹೇಳ್ತಾರೆ. ಹೌದು, ನಮ್ಮ ಊರ ಕಡೆ ಎಲ್ಲ ಉಂಟಾ? ಅದನ್ನು ಚಿಕ್ಕ ಕಟ್ ಮಾಡಿ ಬಿಸಿಲಿಗೆ ಇಟ್ಟು ಒಣಗಿಸಿ ಮತ್ತೆ ಉಪ್ಪು ನೀರು ಕೊಡೋದು ಅದಕ್ಕೆ. ಅದು ತುಂಬಾ ಸಮಯ ಬರ್ತದೆ. ತುಂಬಾ ಸಮಯ ಅದನ್ನು ಗುದ್ದಿ ಇಡ್ತಾರೆ ನೋಡಿ. ಹೌದು, ಉಪ್ಪು ಇದೆಲ್ಲ ಹಾಕಿ ಗುದ್ದಿ ಪುಡಿ ಮಾಡಿ ಅದನ್ನು ಇಡ್ತಾರೆ. ಪುನಃ ಒಣಗಿಸಿ ಇಡ್ತಾರೆ. ಸ್ವಲ್ಪ ಅರಿಶಿನ, ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ಹಾಕಿದ ನಂತರ ಅರಿಶಿನ ಹಾಕ್ತಿದ್ರಲ್ಲ. ಮತ್ತೆ ಒಂದು ಎಸಳು ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಚೂರು ಉಪ್ಪು ಹಾಕ್ತೀನಿ. ನೀರು ಹಾಕ್ಬೇಕಾಗ್ತದೆ ಈಗ? ಸ್ವಲ್ಪ ಹೆಚ್ಚು ಹಾಕೋದು ಬೇಡ, ಸ್ವಲ್ಪ ಆಯ್ತಾ? ಸ್ವಲ್ಪ ಸಾಕು. ಗ್ರೈಂಡ್ ಹಾಕಿದ್ರೆ ಮತ್ತೆ ಹಾಕಿ ಆಮೇಲೆ ಬೇಕಾದ್ರೆ ಹಾಕೊಳ್ಬೋದಲ್ಲ? ಇದು ನೀರುಳ್ಳಿ. ಈರುಳ್ಳಿಯನ್ನು ಬಿಟ್ಟರೆ ಚಟ್ನಿ ಟೇಸ್ಟ್ ಬರೋಲ್ಲ. ಓಕೆ, ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕು. ಓಕೆ, ಸಾಕ ಅಷ್ಟು? ಸ್ಪೂನ್ ಅಂತೂ ಬೇಕಲ್ಲ. ಸ್ವಲ್ಪ ಗಟ್ಟಿ ಚಟ್ನಿ ಥರ ಉಂಟಲ್ಲ ಇದು? ಹೌದು, ಗಟ್ಟಿ ಚಟ್ನಿ ಮಾಡಬೇಕು. ಇದು ಗಟ್ಟಿ ಚಟ್ನಿ ಮಾಡಬೇಕಾ? ಹೌದೌದು, ಒಳ್ಳೆಯದಾಗೋದಿಲ್ಲ. ಓಕೆ, ಈಗ ನೆಕ್ಸ್ಟ್ ಈಗ ಒಂದು ಒಗ್ಗರಣೆ ಹಾಕಬೇಕಲ್ಲ? ಹಾಗಾದರೆ ಒಲೆ ಬಿಡಿಸ್ಬೇಕಲ್ಲ? ಸ್ಲೋಲಿ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಓಕೆ, ಒಂದು ಚಮಚ ಸಾಕು. ಮತ್ತು ಸಾಸಿವೆ, ಆಮೇಲೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕಬೇಕು. ಓಕೆ, ಒಟ್ಟೊಟ್ಟಿಗೆ ಒಂದಿನ್ನು. ಆಮೇಲೆ ಕರಿಬೇವಲ್ಲ? ಕರಿಬೇವು ಹಾಕೋದು. ಒಗ್ಗರಣೆ ಸಾಸಿವೆ ಇದಾದರೆ ಆಯಿತು. ಸಿಡಿದ್ರೆ ಸಾಕು. ಚಡಬಡ ಸ್ಪೂನ್ ಬರ್ತಂಟು ಸಾಕ? ಆಯ್ತು, ಹಾಕ್ತೇನೆ. ಬಿಸಿಯಾದ ಒಗ್ಗರಣೆ ಅಂತ ಬಿತ್ತು, ಚಟ್ನಿ ಅಂತ ರೆಡಿ ಅಲ್ಲ? ಚಟ್ನಿ ಅಂತ ರೆಡಿ. ಓಕೆ, ಶುರು ಮಾಡ್ತಾ ಇದ್ದೀರಲ್ಲ? ಓಕೆ, ದೊಡ್ಡ ಪತ್ರೆಯ ಚಟ್ನಿ ರೆಡಿ ಅಲ್ಲ? ದಪ್ಪ ಗಟ್ಟಿ ಚಟ್ನಿ ಥರ ದೊಡ್ಡ ಪತ್ರೆ ಎಲ್ಲ ಚಟ್ನಿ ಮಾಡಿದ್ರಲ್ಲ? ಇದು ನೀವು ನಮಗೆ ಊಟಕ್ಕೆ ಬೆಸ್ಟ್ ಅಲ್ಲ? ಚಪಾತಿಗೆ ಸಾಕ್ತದೆ. ಆದರೆ ಊಟಕ್ಕೆ ಅಂತೂ ನೀರು ದೋಸೆಗೆಲ್ಲ ನೀರು ದೋಸೆ ಕೂಡ ತಗೊಳ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಆದರೆ ಈಗ? ಓಕೆ, ಶಕಿಲ ಮ್ಯಾಮ್ ಸಾಕಾಗುವಂತಹ ದೊಡ್ಡ ಪತ್ರೆ ಎಲೆಯ ಚಟ್ನಿ ಅಂತೂ ರೆಡಿ ಮಾಡಿಕೊಡಿದ್ರೆ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ನಾನು ಹೇಗೆ ಮಾಡೋದು ಅಂತ ನೋಡ್ಕೊಂಡು
ದೊಡ್ಡಪತ್ರೆಯ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಹುರಿದ 4 ರಿಂದ 5 ಒಣಮೆಣಸನ್ನು, 1/4 ಚಮಚ ಕರಿಮೆಣಸು, 1 ಚಮಚ ಹುರಿದ ಜೀರಿಗೆ, ಹುಣಸೆ ಹುಳಿ ಅಥವಾ ಹೆಸಳು ಹುಳಿ, ದೊಡ್ಡಪತ್ರೆಯ ಎಲೆ 4 ರಿಂದ 5, ತೆಂಗಿನ ತುರಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಆರೋಗ್ಯಕರವಾದ ಹಾಗೂ ರುಚಿಕರವಾದ ದೊಡ್ಡಪತ್ರೆಯ ಚಟ್ನಿ ತಯಾರು. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಚಟ್ನಿ ಮತ್ತು ಗ್ರೀನ್ ಮಸಾಲ, ಎಗ್ ಗ್ರೀನ್ ಮಸಾಲ ಅಲ್ಲ. ಫಸ್ಟಿಗೆ ಯಾವ್ದು ನೋಡುವ? ಫಸ್ಟಿಗೆ ಎಗ್ ಗ್ರೀನ್ ಮಸಾಲ ಅಲ್ಲ, ನೀವು ಹೇಳಲಿಕ್ಕೆ ಪುರ್ಸೊತ್ತಿಲ್ಲ ನೋಡಿ, ವ್ಯಾಪಕಾಯಿ ಹಾಕಿ ಚಪಾತಿ ತಂದಿದ್ದಲ್ಲ ಜೊತೆಗೆ. ಸ್ವಲ್ಪ ಈಗ ಮಸಾಲೆಯನ್ನು ನೋಡುವ. ಮಸಾಲೆ ಏನು ಅದು ಸೊಪ್ಪಿದು ಫ್ಲೇವರ್ ಹಾಗೆ ಸ್ವಲ್ಪ ಬರ್ತಾ ಉಂಟಲ್ಲ. ಆ್ಯಕ್ಚುಲಿ ಇದು ಗ್ರೀನ್ ಮಸಾಲೆ ತಿಂದರೆ ಆ ಗ್ರೀನ್ ಇದು ಏನು ಪರಿಮಳ ಹಾಗೆ ಬರ್ತಾ ಉಂಟು, ಚೆನ್ನಾಗುಂಟು. ಇದು ಚಪಾತಿ ಜೊತೆಗೆ ಚೆನ್ನಾಗಿ ಬರುತ್ತೆ. ಓಕೆ, ಆಮೇಲೆ ಎಗ್ಗನ್ನು ಫುಲ್ ಕಾಲ್ ಮಾಡುವಲ್ಲ. ಓಕೆ, ಈಗ ಚಟ್ನಿ ಕೂಡ ಇದಂತೂ ಸ್ಪೆಷಲ್ ಚಟ್ನಿ ಅಂತ ಹೇಳ್ಬೋದಲ್ಲ. ದೊಡ್ಡ ಪತ್ರೆ ಎಲೆ ಚಟ್ನಿ ಅಲ್ಲ. ಓಕೆ, ಉಪ್ಪು ಬೇಕಾದವರು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದಲ್ಲ, ಅದಕ್ಕೆ ನೋಡಿಕೊಂಡು. ಈ ಥರ ಚಟ್ನಿ ಮಾಡಿದಾಗ ನಮಗೇನು ಉಪ್ಪು ಕಮ್ಮಿ ಆದರೂ ಕೂಡ ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ, ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಟೇಸ್ಟಿ ಆಗಿದೆ. ನಾರ್ಮಲ್ ಆಗಿ ಇದು ಊಟಕ್ಕೆ ಚೆಂದ ಅಂತ ಕಾಣಿಸ್ತಾ ಉಂಟು ನನಗೆ. ಆ ಎಲೆಯ ಫ್ಲೇವರ್ ಹಾಗೆ ಬರುವಾಗ ಊಟಕ್ಕೆ ಒಳ್ಳೆಯದಾಗ್ಬೋದಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಮುಂದೆ 2 ಡಿಶ್ ಹೇಳಿಕೊಡೋದಕ್ಕೆ ನಮಗೆ ಕೂಡ ಖುಷಿ. ಹಾಗಾಗಿ ಈ ಒಂದು ಕರೆಕ್ಟ್ ಮುಂದೆ 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಶಶಿ ಇದ್ದಲ್ಲಿ ನೆಕ್ಸ್ಟ್ ಹೇಳಬೇಕು ನೀವು, ಕೊಳೆಯ ಮಾತೆಯಲ್ಲಿ ಅಂತ. ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಶಕ್ಲ ಮ್ಯಾಮ್ ಸಾಕಾಗಿರುವಂತಹ ಎಗ್ ಗ್ರೀನ್ ಮಸಾಲ ಮತ್ತು ಸ್ಪೆಷಲ್ ಆಗಿ ದೊಡ್ಡ ಪತ್ರೆ ಎಲೆಯ ಚಟ್ನಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ನಾ ಇಲ್ಲಿಗೆ ನಿಲ್ತಾ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.